ಶಕ್ತಿನಗರದ ಶಕ್ತಿ ವಸತಿ ಶಾಲೆಯ ಆಶ್ರಯದಲ್ಲಿ ಏಪ್ರಿಲ್ 1ರಿಂದ ಶಕ್ತಿ ಕ್ಯಾನ್ ಕ್ರಿಯೇಟ್ 2022 ಶೀರ್ಷಿಕೆಯಲ್ಲಿ ಈಜು ಬೇಸಿಗೆ ಹಾಗೂ ಕ್ರಿಕೆಟ್ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಶಕ್ತಿ ಎಜುಕೇಷನ್ ಟ್ರಸ್ಟ್ನ ಪ್ರಧಾನ ಸಲಹೆಗಾರ ರಮೇಶ್ ಕೆ ತಿಳಿಸಿದರು. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿಂದು ಶಿಬಿರದ ಪೋಸ್ಟರ್ ಬಿಡುಗಡೆ ಮಾಡಿ ಮಾತನಾಡಿದರು. ಶಿಬಿರದಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳು ಭಾಗವಹಿಸಬಹುದು ಎಂದು ಹೇಳಿದರು. ಶಕ್ತಿ ವಸತಿ ಶಾಲೆಯ ಈಜುಕೊಳದಲ್ಲಿ ಏಪ್ರಿಲ್ 1ರಿಂದ 21ರವರೆಗೆ ಈಜು ಶಿಬಿರ ನಡೆಯಲಿದೆ. ಬೆಳಗ್ಗೆ ಮತ್ತು ಸಂಜೆ 3 ವರ್ಷ ಮೇಲ್ಪಟ್ಟವರು ಭಾಗವಹಿಸಬಹುದು. ಶಿಬಿರದ ಶುಲ್ಕ ₹2,800 ನಿಗದಿಪಡಿಸಲಾಗಿದೆ. ಶಿಬಿರವನ್ನು ಮಂಗಳ ಈಜು ತರಬೇತುದಾರರು ನಡೆಸಲಿದ್ದಾರೆ. ಶಿಬಿರದ ಸಂಯೋಜಕರಾಗಿ ಶಕ್ತಿ ಶಾಲೆಯ ಈಜು ತರಬೇತುದಾರ ರಾಜೇಶ್ ಕಾರ್ವಿ ಸಹಕರಿಸಲಿದ್ದಾರೆ. ಬೇಸಿಗೆ ಶಿಬಿರವು ಏಪ್ರಿಲ್ 1ರಿಂದ 23ರವರೆಗೆ ನಡೆಯಲಿದ್ದು ಎಲ್ಕೆಜಿಯಿಂದ 10ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳು ಭಾಗವಹಿಸಬಹುದು. ಶಿಬಿರದ ಶುಲ್ಕ ₹3,000 ಬೆಳಗ್ಗೆ 9ರಿಂದ ಸಂಜೆ 4 ಗಂಟೆಯವರೆಗೆ ಶಿಬಿರ ನಡೆಯಲಿದೆ. ಊಟ, ತಿಂಡಿ ಮತ್ತು ವಾಹನದ ವ್ಯವಸ್ಥೆಯನ್ನು ಉಚಿತವಾಗಿ ಕಲ್ಪಿಸಲಾಗುವುದೆಂದು ಅವರು ಹೇಳಿದರು. ಇನ್ನು ಕ್ರಿಕೆಟ್ ಶಿಬಿರವು ಏಪ್ರಿಲ್ 1ರಿಂದ 30ರವರೆಗೆ ಸಂಜೆ 4ರಿಂದ 6 ಗಂಟೆಯವರೆಗೆ ನಡೆಯಲಿದೆ. ತರಬೇತುದಾರ ಸ್ಯಾಮ್ಯುಯಲ್ ಜಯರಾಜ್ ಮತ್ತು ರಾಜೇಶ್ ಶೆಟ್ಟಿ ಮಾರ್ಗದರ್ಶನದಲ್ಲಿ ಶಿಬಿರ ನಡೆಯಲಿದ್ದು ಶಿಬಿರದ ಶುಲ್ಕ ₹2,500 ಆಗಿರುತ್ತದೆ. ಶಿಬಿರಕ್ಕೆ ಆನ್ಲೈನ್ ವೆಬ್ಸೈಟ್ ಮೂಲಕ ನೋಂದಣಿಯನ್ನ ಮಾಡಿಕೊಳ್ಳಬಹುದು ಎಂದು ಹೇಳಿದರು. ಈಜು ಶಿಬಿರವು ಏಪ್ರಿಲ್ 1ನೇ ತಾರೀಕಿನಿಂದ ಏಪ್ರಿಲ್ 30ರ ತನಕ ನಮ್ಮ ಏನು ಸ್ವಿಮ್ಮಿಂಗ್ ಪೂಲ್ ಇದೆ, ಹೊಸದಾಗಿ ಇತ್ತೀಚೆಗೆ ಉದ್ಘಾಟನೆ ಆಗಿರುವಂತದ್ದು, ಆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ನಡೀಲಿಕ್ಕಿದೆ. ಮಂಗಳ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಅವರು ಕೊಲಾಬರೇಷನ್ ನೊಂದಿಗೆ ಅಲ್ಲಿ ಈಜು ತರಬೇತುದಾರರು ಮತ್ತೆ ನಮ್ಮ ಈಜು ತರಬೇತುದಾರರು ಈ ಶಿಬಿರಕ್ಕೆ ಮಾರ್ಗದರ್ಶನವನ್ನ ಕೊಡ್ಲಿಕ್ಕಿದ್ದಾರೆ, ತರಬೇತಿಯನ್ನ ಅವರು ಕೊಡ್ಲಿಕ್ಕಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸುಮಾರು 6ನೇ ತರಗತಿಯ ಮೇಲ್ಪಟ್ಟಂತ ವಿದ್ಯಾರ್ಥಿನಿಯರು ಮತ್ತೆ ಬಾಕಿ ಉಳಿದಂತವರು ಸಾರ್ವಜನಿಕರು ಅದರಲ್ಲಿ ಭಾಗವಹಿಸಲಿಕ್ಕೆ ನಾವು ಅವಕಾಶವನ್ನ ಅದರಲ್ಲಿ ಕಲ್ಪಿಸಿಕೊಟ್ಟಿದ್ವಿ. ಸುಮಾರು 20 ದಿನಗಳವರೆಗೆ ಇದರಲ್ಲಿ ಈ ಶಿಬಿರ ನಡೆಯಲಿಕ್ಕೆ ಸುಮಾರು 3 ವರ್ಷದ ಮೇಲ್ಪಟ್ಟಂತ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಬಹುದು. ಆ ಹಿನ್ನೆಲೆಯಲ್ಲಿ ಇದಕ್ಕೆ ಒಂದು ₹2,800 ಶುಲ್ಕವನ್ನು ಸಹ ನಾವು ನಿಗದಿಯನ್ನು ಪಡಿಸಿದ್ವಿ. ಸಂಜೆ ಮತ್ತೆ ಬೆಳಿಗ್ಗೆ ಈ ಅವಧಿಗಳು ಅದರಲ್ಲಿ ನಡೀಲಿಕ್ಕಿದೆ. ಅದಾದ ನಂತರ ಬೇಸಿಗೆ ಶಿಬಿರವನ್ನ ಆಯೋಜನೆ ಮಾಡಿದ್ವಿ. ಅದು ಏಪ್ರಿಲ್ 10ರಿಂದ ಏಪ್ರಿಲ್ 23ರ ತನಕ ನಮ್ಮ ಶಕ್ತಿ ಕ್ಯಾಂಪಸ್ ನಲ್ಲಿ ನಡೀಲಿಕ್ಕೆ ಸುಮಾರು 9 ಗಂಟೆಯಿಂದ ಶುರುವಾದ್ದು ಸಂಜೆ 4 ಗಂಟೆ ತನಕ ಅಲ್ಲಿ ನಡೀಲಿಕ್ಕಿದೆ. ಇದರಲ್ಲಿನೂ ಸಹ ಎಲ್ಕೆಜಿಯಿಂದ ಮೇಲ್ಪಟ್ಟಂತ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳಿಗೆ ಊಟ, ತಿಂಡಿ ಮತ್ತೆ ಬಸ್ಸಿನ ವ್ಯವಸ್ಥೆಯನ್ನು ಸಹ ಬೇರೆ ಬೇರೆ ಕಡೆಯಿಂದ ಬರುವಂತವರಿಗೆ ಸಂದರ್ಭದಲ್ಲಿ ಆಯೋಜಿಸಲಾಗಿದೆ. ಸುಮಾರು 3,000 ಶುಲ್ಕವನ್ನು ಅದಕ್ಕೆ ನಿಗದಿಪಡಿಸಿದ್ವಿ. ಬೇರೆ ಬೇರೆ ತರದ ಅದರಲ್ಲಿ ಶಿಬಿರದಲ್ಲಿ ಚಟುವಟಿಕೆಗಳು ಆಯೋಜನೆ ಆಗಿದೆ. ಜೊತೆಗೆ ಮೊದಲ ಬಾರಿಗೆ ನಾವು ಕ್ರಿಕೆಟ್ ಶಿಬಿರವನ್ನ ಆಯೋಜನೆ ಮಾಡ್ತಾ ಇದ್ವಿ. ಇವತ್ತು ಮಕ್ಕಳಿಗೆ ಸಾಕಷ್ಟು ಆಸಕ್ತಿ ಇರತಕ್ಕಂತ ವಿಷಯ ಕ್ರಿಕೆಟ್. ಅದಕ್ಕೆ ಸುಮಾರು ಏಪ್ರಿಲ್ 1ರಿಂದ ಅದು 30ರ ತನಕ ನಮ್ಮ 22 years ಸ್ಕೂಲ್ ಆಫ್ ಕ್ರಿಕೆಟ್ ಅನ್ನುವಂತ ಒಂದು ಅಸೋಸಿಯೇಷನ್ ಜೊತೆ ಕೊಲಾಬರೇಷನ್ ಆಗಿ ಇದನ್ನ ನಾವು ಮಾಡ್ತಾ ಇದ್ವಿ. ಸ್ಯಾಮ್ಯುಯಲ್ ಜಯರಾಜ್ ಮತ್ತೆ ರಾಜೇಶ್ ಶೆಟ್ಟಿ ಇವರು ನೇತೃತ್ವವನ್ನು ಅದಕ್ಕೆ ಕೊಡ್ಲಿಕ್ಕಿದ್ದಾರೆ. ನಮ್ಮ ಟೀಚರ್ ಆಗಿರುವಂತ ನಿರ್ಮಿತ ಶಾಲೆಯನ್ನು ಅದರದ್ದು ಕೋಆರ್ಡಿನೇಟರ್ ಆಗಿ ಕಾರ್ಯನಿರ್ವಹಿಸಲಿಕ್ಕಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಶಕ್ತಿ ವಸತಿ ಶಾಲೆಯ ಪ್ರಾಂಶುಪಾಲೆ ವಿದ್ಯಾ ಕಾಮಜ್ಜಿ, ಅಭಿವೃದ್ಧಿ ಅಧಿಕಾರಿ ಪ್ರಖ್ಯಾತ್ ರೈ, ಶಕ್ತಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಪೃಥ್ವಿರಾಜ್ ಉಪಸ್ಥಿತರಿದ್ದರು.